ಪರಿಸರ ರಾಯಭಾರಿ ಸಾಲುಮರದ ತಿಮ್ಮಕ್ಕ ನೆಟ್ಟಿದ್ದ ಗಿಡಗಳ ಧ್ವಂಸ ಮಾಡಿರುವ ಆರೋಪ ಕೇಳಿಬಂದಿದೆ. ಹಾಸನ ಜಿಲ್ಲೆ ಬೇಲೂರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹಲವು ವರ್ಷಗಳ ಹಿಂದೆ ತಿಮ್ಮಕ್ಕ ಫೌಂಡೇಶನ್ ವತಿಯಿಂದ ಗಿಡಗಳನ್ನು ನಡೆಸಲಾಗಿತ್ತು. ಆದರೆ ಗಿಡಗಳು ಬೆಳೆದಿರುವ ಸಂದರ್ಭದಲ್ಲಿ ಗಿಡಗಳನ್ನು ನಾಶ ಮಾಡಲಾಗಿದೆ ಎಂದು ಸ್ಥಳಕ್ಕೆ ಭೇಟಿ ನೀಡಿದ ಸಾಲುಮರದ ತಿಮ್ಮಕ್ಕ ಅವರ ಪುತ್ರ ಉಮೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊಂಪಾಗಿ ಬೆಳೆದಿದ್ದ ಗಿಡಗಳನ್ನು ವಿನಾಕಾರಣ ನಾಶ ಮಾಡಲಾಗಿದೆ. ಅಧಿಕಾರಿಗಳನ್ನ ಕೇಳಿದ್ರೆ ಆವರಣ ಸ್ವಚ್ಛತೆ ಹೆಸರಿನಲ್ಲಿ ಗಿಡ ಮರ ನಾಶ ಮಾಡಲಾಗಿದೆ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಉಮೇಶ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗಿಡ ಮರಗಳ ನಾಶಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಕ್ರಮ ತೆಗೆದುಕೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ವೃಕ್ಷಮಾತೆ ತಿಮ್ಮಕ್ಕ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವೃಕ್ಷಮಾತೆ ಪದ್ಮಶ್ರೀ ನಾಡೋಜ ಪರಿಸರ ರಾಯಭಾರಿಗಳು ಕರ್ನಾಟಕ ಸರ್ಕಾರ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಏನು ಈ ಮೈದಾನದಲ್ಲಿ ಗಿಡಗಳನ್ನ ನೆಡೆಸಿದ್ರು ಅವನ್ನೆಲ್ಲ ಏನು ಎಲ್ಲದನ್ನು ಒಂದು ಮರ ಗಿಡ ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ಕಿತ್ತಾಕಿದ್ದಾರೆ. ನಾನೇನೋ ಸರ್ಕಾರಿ ಬಿಲ್ಡಿಂಗ್ಗಳು ಆಗಿರಬೇಕು ಅಂತೇಳಿ ತಿಳ್ಕೊಂಡಿದ್ವಿ. ಆಮೇಲೆ ಬೆಳಗ್ಗೆ ಬಂದು ವಿಚಾರಿಸಲಾಗಿ ಇಲ್ಲ ಯಾವುದೂ ಆಗಿಲ್ಲ, ಉದ್ದೇಶಪೂರ್ವಕವಾಗಿ ಕಿತ್ತಾಕ್ಸಿದ್ದಾರೆ. ಎಲ್ಲ ಮರಗಳೆಲ್ಲ ಅಲ್ಲಿತ್ತು. ಬೆಳಗ್ಗೆ ಬಂದು ಗಲಾಟೆ ಮಾಡಿದ ತಕ್ಷಣ ಅದೆಲ್ಲ ಲಾರಿ ತಂದು ತುಂಬಿಸಿ ಎಲ್ಲ ಹೊರಗಡೆ ಹಾಕಿದ್ದಾರೆ. ಈ ವಿಚಾರ ನಾನು ತಹಸೀಲ್ದಾರ್ ಅವ್ರನ್ನ ಕರೆದು ಖುದ್ದಾಗಿ ಇದನ್ನು ಕೇಳಿದಾಗ ಹೌದು ನಾನೇ ಕಿತ್ತಾಕ್ಸಿರೋದು, ಏನು ಮಾಡ್ತೀವಿ ಮಾಡ್ಕೊ ಹೋಗು ಅಂತ ಹೇಳಿದರು. ಅದನ್ನು ಯಥಾ ಪ್ರಕಾರ ನಾನು ವೃಕ್ಷಮಾತೆ ತಿಮ್ಮಕ್ಕ ಅವ್ರಿಗೆ ತಿಳಿಸಿದ್ದೀನಿ. ಅವರು ಈಗ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದು ತಕ್ಷಣ ಸರ್ಕಾರ ಕ್ರಮ ತಗೋಬೇಕು, ಇಲ್ಲಾಂದರೆ ಇನ್ನು 2 ದಿನದಲ್ಲಿ ತಿಮ್ಮಕ್ಕ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತು ಧರಣಿ ಮಾಡ್ತಾರೆ. ಯಾಕೆಂದರೆ ಈ ಮರಗಳನ್ನ ಈ ಗಿಡಗಳನ್ನ ಬೆಳೆಸೋಕ್ಕೆ ತನ್ನ ಬದುಕನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡಿರುವಂಥ ತಾಯಿ, ಆಕೆ ನಡೆಸಿದಂತಹ ಗಿಡಗಳು ಇವು. ತಾವೆಲ್ಲ ನೋಡ್ಬೋದು ಎಲ್ಲ ಏನಾಗಿದೆ ಅಂತ. ಇದರ ಮೇಲೆ ಖಂಡಿತ ಕ್ರಮ ಜರುಗಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯೋಗೀಶ್ ಬಿಜೆ ವಿ4 ನ್ಯೂಸ್ ಹಾಸನ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.